ರೋಟರಿ ಬ್ರಹ್ಮಾವರ ವತಿಯಿಂದ ಪತ್ರಿಕಾ ದಿನಾಚರಣೆ ಮತ್ತು ಲೆಕ್ಕ ಪರಿಶೋಧಕರ ದಿನಾಚರಣೆ ನಡೆಯಿತು. ಮಂಗಳವಾರ ರೋಟರಿ ಸಮಾಜ ಮಂದಿರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಲೆಕ್ಕ ಪರಿಶೋಧಕರಾದ ಸಿ ಪದ್ಮನಾಭ, ಕಾಂಚನ್, ನಿಷ್ಕ್ ಶ್ರೀಯಾನ್ ಮತ್ತು ರೋಹಿತ್ ಶ್ರೀಯಾನ್, ಪತ್ರಕರ್ತರಾದ ಬಂಡಿಮಠ ಶಿವರಾಮಾಚಾರ್ಯ, ಶಶಿಗಿರಿ ಭಟ್ ಹಾಗೂ ಪ್ರವೀಣ್ ಮದ್ದೂರು ಇವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಸಿ ಪದ್ಮನಾಭ ಕಾಂಚನ್ ಮಾತನಾಡಿ, ಲೆಕ್ಕ ಪರಿಶೋಧಕರು ದೇಶದ ಆರ್ಥಿಕ ಸ್ವಾಸ್ಥ್ಯ ಕಾಪಾಡಿದರೆ ಪತ್ರಕರ್ತರು ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಶ್ರಮಿಸುತ್ತಾರೆ. ಇಂದು ವೈದ್ಯರ ದಿನಾಚರಣೆ ಕೂಡ ಆಗಿದ್ದು ಅವರ ಆರೋಗ್ಯ ಕಾಪಾಡುವಲ್ಲಿ ಶ್ರಮಿಸುತ್ತಾರೆ ಎಂದರು. ರೋಟರಿ ಅಧ್ಯಕ್ಷ ಸತೀಶ್ ಶೆಟ್ಟಿ, ಕಾರ್ಯದರ್ಶಿ ರಾಕ್ಷನ್, ನಿಕಟಪೂರ್ವ ರೋಟರಿ ಅಧ್ಯಕ್ಷ ಆರೂರ್ ಶ್ರೀಧರ್ ಶೆಟ್ಟಿ, ವಿಶ್ವನಾಥ್ ಶೆಟ್ಟಿ ಇನ್ನಿತರರು ಉಪಸ್ಥಿತರಿದ್ದರು. Is more valid than ice in the meeting ನಿಮ್ಮ ಇತ್ಯಾದಿಗೆ ಅಷ್ಟು ಟ್ರಸ್ಟ್